ಹಾಗೆಯೇ ಇವತ್ತು ನಾವು ಫ್ಯಾಮಿಲಿ ಎಲ್ಲ ರೆಡಿಯಾಗಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತೇಳಿ ನಮ್ಮ ಬಾವಾಜಿ ಹೇಳ್ತಾರೆ. ಇವತ್ತು ಹೇಳಿ. ರಾಮ ಮಂದಿರದಲ್ಲಿ ರಾಮ ಭಜನೆಯಲ್ಲಿ ಇಲ್ಲಿ ಭಜನೋತ್ಸವ ಆಗ್ತಾ ಉಂಟಲ್ವಾ? ಕಡಲೂರಲ್ಲಿ ಭಜಕರ ಜಾತ್ರೆ. ಕಡಲೂರಿನಲ್ಲಿ ಭಜಕರ ಜಾತ್ರೆ ಆಗ್ತಾ ಉಂಟು. ಕಡಲೂರು ಅಂತ ಹೇಳಿದ್ರೆ ನಮ್ದು ಕೋಟಪಡುಕೆರೆ, ಕರಾವಳಿಗೆ ತೀರ ಆದಂಥ ಪ್ರದೇಶ. ಹಾಗೆ ಇವತ್ತು ನಮ್ಮ ಭಜನಾ ಮಂದಿರದಲ್ಲಿ ಊರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಯಾಗ ಯಜ್ಞಗಳು ನಡೀತಾ ಇದೆ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೂಡ ಮತ್ತು ಸ್ವಾಮೀಜಿಗಳು ಕೂಡ, ಉಡುಪಿ ಮಠದ ಸ್ವಾಮೀಜಿಗಳು ಕೂಡ ಇವತ್ತು ನಮ್ಮ ಪ್ಲೇಸಿಗೆ ಬರ್ತಾ ಇದ್ದಾರೆ. ಹಾಗೆ ಇವತ್ತಿನ ದಿವಸ ತುಂಬಾ ಸ್ಪೆಷಲ್. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ರೆಡಿ ನೌಶಕ್ಕ? ಎಸ್. ನಾವು ಆಲ್ಮೋಸ್ಟ್ ಈಗ ರೋಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮನೆಯಿಂದ ಭಜನಾ ಮಂದಿರ ತಲುಪಲಿಕ್ಕೆ ಒಂದು 5 to 10 minutes ಅಲ್ಲ, ವಾಕೇಬಲ್ ಡಿಸ್ಟೆನ್ಸ್. ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ಫುಲ್ ವ್ಯೂ ತೋರಿಸ್ತೇನೆ. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಅಲ್ವಾ, ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು. ಹಾಂ, ತೋರಿಸ್ತೇನೆ. ಸೃಷ್ಟಿಯ ಕರಾವಳಿ ಕರ್ನಾಟಕ ಭಜನೆ ಮತ್ತು ಭಕ್ತಿಯ ಸಮಾಗಮದಲ್ಲಿ ನಿಂದೆದ್ದ ಊರು. ಇಂತಹ ಕಡಲ ತಡಿಯ ಊರು ಕೋಟೆತಟ್ಟು ಪಡುಕೆರೆ ಪರಿಸರದಲ್ಲಿ ನೂರಾರು ಭಜಕರ ಭಕುತಿಯ ಶ್ರದ್ಧಾ ಕೇಂದ್ರವಾಗಿ ಜನ್ಮ ತಳೆದ ಮಂದಿರವೇ ಶ್ರೀ ಭಗವತ್ ಭಜನಾ ಮಂದಿರ ಕೋಟೆತಟ್ಟು ಪಡುಕೆರೆ. ಕಲ್ಪವೃಕ್ಷದ ಗರಿಗಳ ನೆರಳಿನಲ್ಲಿ ಹುಟ್ಟಿದ ಶ್ರೀ ಭಗವತ್ ಭಜನಾ ಕೂಟ ಸಾವಿರಾರು ಭಜಕರ ಹೃದಯದೊಳಗೆ ಭಜನೆಯ ಸವಿಯನ್ನುಣಿಸಿ ಆ ಮೂಲಕ ಭಜನಾ ಪರಂಪರೆಯನ್ನು ಕಾಪಾಡುವ ಈ ತಲೆಮಾರಿಗೆ ದಾಟಿಸುವ ಭಕ್ತಿಯ ಕೈಂಕರ್ಯವನ್ನು ತಪಸ್ಸಿನಂತೆ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಕಡಲೂರಲ್ಲಿ ಭಜಕರ ಜಾತ್ರೆ ಎನ್ನುವ ಅಭೂತಪೂರ್ವ ಕಾರ್ಯಕ್ರಮವನ್ನು ಸಂಯೋಜಿಸುವ ದೃಢ ಸಂಕಲ್ಪವನ್ನು ಮಾಡಿ 500ಕ್ಕೂ ಹೆಚ್ಚು ಭಜಕರಿಗೆ ಭಜನಾ ದೀಕ್ಷೆಯನ್ನು ನೀಡಿ ಅವರಿಗೆ ದಾಸ ಸಾಹಿತ್ಯ ಭಜನಾ ತರಬೇತಿ ನೀಡುವ ಮಹೋನ್ನತ ಚಿಂತನೆ ಮಾಡಿ ಸಾವಿರಾರು ಭಜನಾ ಪ್ರಿಯರನ್ನು ಕಡಲ ತಡಿಯ ಊರಿಗೆ ಬರುವಂತೆ ಮಾಡುವ ಮಹದಾಸೆ ಭಗವತ್ ಭಜನೋತ್ಸವ ಕಡಲೂರ ಭಜಕರ ಜಾತ್ರೆ. ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ರಾಮ. ಈಗಷ್ಟೇ ನಾವು ಭಜನಾ ಮಂದಿರದಲ್ಲಿ ಯಜ್ಞಕ್ಕೆ ಕಾಯಿ ಹಾಕಿ ಬಂದ್ವಿ. ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಉಂಟು. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ದಿನ ಹೌದಲ್ದ ಮಾರೇ. ಎಂತ ಹೇಳ್ತಾ ದಿನ ಈಗ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನಮ್ದು ಇವಾಗ ಭಜನಾ ಮಂದಿರದಿಂದ ಊಟ ಆಗಿ ಮನೆಗೆ ಬಂದೆವು. ಹಾಗೆ ಮಧ್ಯಾಹ್ನ ಮೇಲೆ ಸದ್ಯಜ್ಯೋತ ಟೆಂಪಲಲ್ಲಿ ಭಜನಾ ಕುಂಭ ಮೆರವಣಿಗೆ ಹೋಗ್ಲಿಕ್ಕುಂಟು. ಹಾಗೆ ಇವಾಗ ಮನೆ ರೀಚ್ ಆಗಿದ್ದೇವೆ. ಮಧ್ಯಾಹ್ನ ಈಗ ಮತ್ತೆ ರೆಡಿಯಾಗಿ ಹೋಗುವಂಥದ್ದು. ಹಲೋ.
ಹಾಗೆಯೇ ಮಧ್ಯಾಹ್ನ ಊಟ ಮಾಡಿಬಿಟ್ಟು ನಾವೀಗ ಗಂಟೆ 3 ಆಗಿದೆ. ನಾನು ಮತ್ತೆ ಅಕ್ಕ ರೆಡಿಯಾಗಿ ಇವಾಗ ಭಜನಾ ಕುಂಭಕ್ಕೆ ಕಾರ್ಯಕ್ರಮಕ್ಕೆ ಇವಾಗ ಹೋಗ್ತಾ ಇದ್ದೇವೆ ಇಬ್ಬರು ಕೂಡ. ಸೊ ಭಜನೆ ಕುಂಭವನ್ನು ನೋಡ್ಬೋದು ಇಲ್ಲಿ. ಹಳದಿ ಡ್ರೆಸ್ ಲೆಟ್ಸ್ ಸಿ. ಇವಾಗ ನಾವು ಪ್ರೊಸೆಷನ್ನಲ್ಲಿ ಆಲ್ರೆಡಿ ರೀಚ್ ಆಗಿದ್ದೇವೆ. ಹಾಗೆಯೇ ಭಜನಾ ಕುಣಿತ ಮತ್ತು ವೆರೈಟೀಸ್ ಎಲ್ಲ ಕಾರ್ಯಕ್ರಮ ಆಗ್ತುಂಟು. ಸೊ ಈ ಒಂದು ಇಂಥದ್ದು ಭಜನೆ ಕುಂಭ ಇಟ್ಕೊಂಡು ಹೋಗಿ ತುಂಬ ಎಕ್ಸೈಟ್ಮೆಂಟ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಹೇಗಾಗ್ತದೆ ನೋಡೋಣ. ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಕನಕ ಕನಕ ನಾಡಿ ಮುನಿರಮ್ಯ ನಿಂದು ಬಂದು ಇದೇ ಹಿರಿಗಳು ಇದಾಡಲು ಆನಂದದಿ ಮನಕ್ಕೆ ಮಾರಯ್ಯ
ಮೊದಲಿಗೆ ಆದ ಭಜಕರಿಗಾಗಿ ಪ್ರಾಶಸ್ತ್ಯವನ್ನು ನೀಡೋಣ. ಆದ ಭಜಕರು ಆದಷ್ಟು ಬೇಗನೆ ಚಪಾತಿಗಳನ್ನು ಸ್ವೀಕರಿಸಿಕೊಂಡು ಈ ಭವ್ಯವಾದ ಮಂದಿರದಲ್ಲಿ ಸ್ವಯಂ ಸೇವಕರಲ್ಲಿ ಮತ್ತು ಅತ್ಯಂತ ಭಜಕರಲ್ಲಿ ಪ್ರೀತಿಯ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಲಭಾಗದ ಎದುರು ಭಾಗದಲ್ಲಿ ನಮ್ಮ ಬಾಲಭಜಕರು ಕೂತ್ಕೊಳ್ತಾರೆ. ಕಷ್ಟ ಬಿಡಿಸೋ ಪ್ರೊಸೆಷನ್ ಮೆರವಣಿಗೆ 2 hours ಆಯ್ತಲ್ಲ, ಆಲ್ಮೋಸ್ಟ್ 3 o'clock ಹೋಗಿದ್ದೆವು. ಹಾಗೆ ಈಗ ಭಜನಾ ಮಂದಿರ ರೀಚ್ ಆಗುವಾಗ 5 o'clock ಆಗಿದೆ. ಹಾಗೆ ಈಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ, ಸ್ನ್ಯಾಕ್ಸ್ ಅಂತ ಇತ್ತು. ತಾವು ಇದ್ದುಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಅವರು. ಇದು
ಆದರೆ ಅತ್ಯಂತ ಸರಳವಾಗಿರ್ತಕ್ಕಂತಹ ಸ್ವಾಮಿಗಳು. ಕೈಯ ಕನಸಿಯ ಸಜ್ಜನರಿಗೆ ಭಯವೋ ಜ್ಞಾತ. ಹಲೋ, ಇವಾಗ ನಾವು ಸಂಜೆ ಭಜನಾ ಕುಂಭದ ಕಾರ್ಯಕ್ರಮ ಮುಗಿಸಿದ್ವಿ. ಹಾಗೆಯೇ ಸ್ಟೇಜ್ ಪ್ರೋಗ್ರಾಮ್ ಅಲ್ಲ ಇತ್ತು, ಅದರಲ್ಲಿ ಕೂಡ ಟೈಮ್ ಸ್ಪೆಂಡ್ ತುಂಬ ಅಲ್ಲಿ ಸಮಯ ಕಳೆದ್ವಿ. ಆಮೇಲೆ 7 o'clock ಹಾಗೆ ಮನೆಗೆ ಬಂದ್ವಿ. ಹಾಗೆ ಈಗ ಮತ್ತೆ ಪುನಃ ಬಂದು ಫ್ರೆಶ್ ಅಪ್ ಆಗಿ ಈಗ ಕುಣಿತ ಭಜನೆ ಆಗ್ತಾ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ವಾ? ಎಸ್, ಕುಣಿತ ಭಜನ ನೈಟ್ ಪ್ರೋಗ್ರಾಮ್ ನೋಡಿ ಬರ್ತೇವೆ. ಸಹ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಕೋಟ ಪಡುಕೆರೆ ಎಲ್ಲ ಮನೆಗಳಲ್ಲೂ ಎಲ್ಲರ ಮನಸ್ಸುಗಳಲ್ಲೂ ಕೂಡ ಒಂದು ಭಜನೆಯ ಉತ್ಸಾಹವನ್ನು ನಾವು ನೋಡಿದ್ವಿ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ನಾವು ಶ್ರೀರಾಮನಾಮ ತಾರಕ ಮಂತ್ರ ಜಪಯಜ್ಞದಲ್ಲಿ ಪಾಲ್ಗೊಂಡ್ವಿ. ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇತ್ತು ನಮಗೆ. ಹಾಗೆಯೇ ಸುಮಾರು 500ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳಿಗೆ ಭಜನೆಯ ಒಂದು ತರಬೇತಿಯನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಉದ್ದೇಶವೇ ಮುಖ್ಯವಾಗಿ ಮಕ್ಕಳಲ್ಲಿ ಭಜನೆಯನ್ನು ನಾವು ಹೇಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು, ಮತ್ತೆ ಯುವ ಜನತೆಯಲ್ಲಿ ಭಜನೆಯ ಮಹತ್ವವನ್ನು ಸಾರುವಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ ಇತ್ತು. ಹಾಗೆಯೇ ಮಧ್ಯಾಹ್ನ ನಾವು ಊಟ ಮಾಡಿದ್ವಿ, ಮತ್ತೆ ಭಜನಾ ಕುಂಭ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತೆ ನೈಟ್ ಅಲ್ಲಿ ಕೋಲಾಟ ಭಜನೆ ಇತ್ತು, ಮತ್ತೆ ಭಜನಾ ಕುಣಿತ ಇತ್ತು. ಹಾಗೆಯೇ ಮುಖ್ಯವಾಗಿ ಹರಿದಾಸರಾದಂತಹ ಮೈಸೂರು ರಾಮಚಂದ್ರ ಆಚಾರ್ಯರಿಂದ ಭಜನಾವಳಿ ಕಾರ್ಯಕ್ರಮ ಇತ್ತು. ಸ್ಪೆಷಲಿ ಅವರು ಭಜನೆ ಮಾಡುವಾಗ ಫೋಟೋ ತೋರಿಸಿಕೊಂಡು ಭಜನೆಯನ್ನು ಮಾಡಿರುವಂಥದ್ದು ತುಂಬಾ ವಿಶಿಷ್ಟ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಅದನ್ನು ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು. ಐ ಥಿಂಕ್ ಓವರ್ ಆಲ್ ಪ್ರೋಗ್ರಾಮ್ ಮತ್ತೆ ಸ್ಪೆಷಲಿ ವಾಲಂಟಿಯರ್ಸ್ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಅವರ ಒಂದು ಸರ್ವಿಸ್ ಇರ್ಬೋದು, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಟ್ಸ್ ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಹಾಗೇನೆ ಈ ತರದ ಕಾರ್ಯಕ್ರಮಗಳು ಕೂಡ ಇನ್ನು ಹಲವಾರು ಮೂಡಿ ಬರಲಿ, ಎಲ್ರಿಗೂ ಕೂಡ ಇದು ಮಾರ್ಗದರ್ಶನ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.